ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅದರಂತೆ ಈ ಬಾರಿಯೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರತಿ ಕಾರ್ಯಕರ್ತರು ಸಹ ಶ್ರಮಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದರು. ಗುಬ್ಬಿನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಎಸ್.ಡಿ. ದಿಲೀಪ್ ಕುಮಾರ್ ಪರ ರೋಡ್ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ಬಾರಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್.ಡಿ. ದಿಲೀಪ್ ಕುಮಾರ್ ಅವರನ್ನು ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ತರುವಲ್ಲಿ ಪ್ರತಿ ಬಿಜೆಪಿ ಕಾರ್ಯಕರ್ತರು ಶ್ರಮಿಸುವಂತೆ ಕರೆ ನೀಡಿದರು. ರೋಡ್ ಶೋ ಕಾರ್ಯಕ್ರಮದಲ್ಲಿ ಸಂಸದ ಜಿ.ಎಸ್. ಬಸವರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್, ಇತರ ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು. ವರದಿ ಮಂಜುನಾಥ್, ಗುಬ್ಬಿ. लिंगेश्वर और आदि चुनचुनगिरी मठ को प्रणाम कर कर मेरी बात की। माताओं, भाइयों, बहनों, 10 तारीख को दिलीप को आपको जिताकर एमएलए बनाना है। कमल के निशान पर बटन दबाना है। आपको मैं बताने आया हूं, अगर आप दिलीप को जिताते हो तो मोदी जी के ಉದ್ದೇಶಿಸಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಮಾತನಾಡಲಿದ್ದಾರೆ. ಸಮಸ್ತ ನಾಗರಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಸ್ಪಂದಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ तो मेरे साथ बोलिए, भारत माता की, भारत माता की, भारत माता की, वंदे वंदे वंदे। बहुत बहुत धन्यवाद। ನನ್ನ ಗುಬ್ಬಿಯ ಭಾಜಪ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮತ್ತು ಎಲ್ಲ ಕೋಮಿನ ಮುಖಂಡರುಗಳು, ಏನಿವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಜಿ ಅವರು ನಮ್ಮ ಗುಬ್ಬಿ ಪ್ರಚಾರಕ್ಕೆ ಬಂದರೆ ತುಂಬಾ ಸಂತೋಷಕರ ವಿಚಾರ. ಮತ್ತೆ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಕೋಮಿನ ಮುಖಂಡರುಗಳು ನನಗೆ ಸಾಥ್ ನೀಡಿದ್ದಾರೆ. ಇದರಿಂದ ಅಮಿತ್ ಶಾ ಬಗ್ಗೆ ಬಂದಿರೋದ್ರಿಂದ ನಮಗೆ ಒಂಥರ ಬೂಸ್ಟರ್ ಡೋಸ್ ಕೊಟ್ಟಂಗಾಗಿದೆ. ಕಾರ್ಯಕರ್ತರು ಬೂಸ್ಟರ್ ಡೋಸ್ ಬಂದಿದೆ, ಇನ್ನೂ ಹೆಚ್ಚಿನ ಹುಮ್ಮಸ್ಸು ಕಾರ್ಯಕರ್ತರುಗಳು ಬಂದಿದೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಒಬ್ಬನೇ ಶಾಸಕ ಸ್ಥಾನಕ್ಕೆ ನಿಂತಿಲ್ಲ. ಇಡೀ ತಾಲೂಕಿನ ಎಲ್ಲ ಕಾರ್ಯಕರ್ತರು ಬಂಧುಗಳು ಅವರೇ ಶಾಸಕರ ಅಭ್ಯರ್ಥಿ ಎಂದು ತಿಳಿದು ನಮ್ಮ ಜೊತೆ ಕೈಗೊಳ್ಳುತ್ತಿದ್ದಾರೆ. ಈ ಭಾಗದ ಎಲ್ಲ ಕುಂಠಿತವಾದಂತಹ ಕೆಲಸಗಳು, ರಸ್ತೆಗಳು, ರೈತರುಗಳಿಗೆ ಬೋರ್ವೆಲ್ ಟ್ರಾನ್ಸ್ಫಾರ್ಮರ್ ಸ್ಕೀಮು ಮತ್ತೆ ಎಲ್ಲ ಹೈಟೆಕ್ ಹಾಸ್ಪಿಟಲ್ಸ್ ಮತ್ತೆ ಹೈಟೆಕ್ ಸ್ಕೂಲ್ಗಳು ಮತ್ತೆ APMCಗೆ ಬೇಕಾದಂತಹ ಎಲ್ಲ ಮೇಲ್ದರ್ಜೆ ಇರುವಂತಹ ಇಂಡಸ್ಟ್ರಿಯಲ್ ಏರಿಯಾಗಳು ಮತ್ತೆ ಈ ಭಾಗದಲ್ಲಿ ನಾನು ಅಮಿತ್ ಶಾ ಜಿ ಅವ್ರನ್ನ ತಮ್ಮ ಮೂಲಕ ಒತ್ತಾಯ ಪಡೋದೇನೆಂದ್ರೆ, ಕೊಬ್ಬರಿ ಬೆಂಬಲ ಬೆಲೆ